ಮೀನು ಹಾಕಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಈ ಮೀನು ಚಟ್ನಿ ಪುಡಿಗೆ ಏನೇನು ಬೇಕು ಹೇಳ್ತೀನಿ. ಮೀನು ತೊಗೊಂಡಿದ್ದೀನಿ, ಒಂದು ಒಳ್ಳೆ ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಬೆಳ್ಳುಳ್ಳಿ ಸ್ವಲ್ಪ, ಒಂದು ಕಾಲು ಮೆಣಸು, ಒಂದು ಕಾಲು ಸ್ಪೂನು, ಸ್ವಲ್ಪ ಉಪ್ಪು, ಒಂದು 10 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ. ಈ ಮೀನು ಹಾಕಿ ಈಗ ಚಟ್ನಿ ಪುಡಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಬಿಸಿನೀರಲ್ಲಿ ತೊಳ್ಕೊಬೇಕು. ಮೀನು ತಲೆ ಎಲ್ಲ ತೊಗೊಂಡಿದ್ದೀನಿ. ಈ ಥರ ತಲೆ ಎಲ್ಲ ತೆಗ್ದಾಕಿ ತೊಗೋಬೇಕು. ಬಿಸಿನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ತಣ್ಣೀರಲ್ಲಿ ಒಂದು 2-3 ಸತಿ ತೊಳಿಬೇಕು. ಬಿಸಿನೀರಲ್ಲಿ ತೊಳೆದ್ರೆ ಮಣ್ಣು ಕ್ಲೀನಾಗಿ ಆಗ್ಬಿಡ್ತದೆ, ಏನಿರಲ್ಲ, ಚೆನ್ನಾಗಿರ್ತದೆ. ಈ ಥರ ಬಿಸಿನೀರಿಗೆ ಹಾಕೊಂಡ್ರೆ ಈ ಥರ ಗಲೀಜೆಲ್ಲ ಹೋಯ್ತದೆ. ತಣ್ಣೀರಲ್ಲಿ ಒಂದು 2-3 ಸತಿ ತೊಳ್ಕೊಬೇಕು. ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಈ ಥರ ಗಲೀಜೆಲ್ಲ ಹೋಯ್ತದೆ. ನೋಡಿ ಎಷ್ಟು ಗಲೀಜು. ತಣ್ಣೀರಲ್ಲಿ ಒಂದು 3 ಸತಿ ತೊಳ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಆಗಿದೆ, ಇಷ್ಟಾದ್ರೆ ಸಾಕು. ಕರ್ಮೀನು ಹುರ್ಕೋತಾ ಇದ್ದೀನಿ. ಕರ್ಮೀನು ಸೀಸ್ಬಾರ್ದು, ಕೆಂಪಾಳ ಹುರ್ಕೋಬೇಕು. ಆಗಿದೆ, ಇಷ್ಟಾದ್ರೆ ಸಾಕು. ಮೆಣಸಿನ್ಕಾಯಿ ಎಷ್ಟು ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ರುಬ್ಕೋಬೇಕು. ಇದನ್ನ ನೀರೇನು ಹಾಕಂಗಿಲ್ಲ ಈ ಚಟ್ನಿಗೆ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಹುಣಸೆಹಣ್ಣು ತೊಳ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ದಪ್ಪಗೆ ರುಬ್ಕೋಬೇಕು, ನೀರಿಗೆ ಹಾಕುವಂಗಿಲ್ಲ. ಚಟ್ನಿ ಪುಡಿಗೆ ಏನು ಜಾಸ್ತಿ ನುಣ್ಣಗಾಗಂಗಿಲ್ಲ, ಇಷ್ಟು ದಪ್ಪ ಇರಬೇಕು. ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಚಟ್ನಿ ಪುಡಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಈರುಳ್ಳಿ ಇನ್ನೊಂದು ಸ್ವಲ್ಪ ಕೆಂಪಾಗಬೇಕು. ಕರ್ಮೀನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಿಡಿಸ್ಕೊಂಡಿದ್ದೀನಿ. ಕರ್ಮೀನು ಹಾಕ್ತಾ ಇದ್ದೀನಿ. ಕರ್ಮೀನು ಸ್ವಲ್ಪ ಫ್ರೈ ಆಗಬೇಕು. ಮೀನೆಲ್ಲ ಬೆಂದಿದೆ, ಎಷ್ಟು ಬೆಂದರೆ ಸಾಕು. ಚಟ್ನಿ ಹಾಕ್ತಾ ಇದ್ದೀನಿ, ಚಟ್ನಿ ಪುಡಿ. ಒಂದು ವಾರ ಇಟ್ಕೊಂಡ್ರು ಕೆಡಲ್ಲ ಚಟ್ನಿ ಪುಡಿ. ಈ ಥರ ಎಲ್ಲ ಪುಡಿ ಆಗಬೇಕು. ಒಂದು ವಾರ ಇಟ್ಟರು ಕೆಡಲ್ಲ. ಪುಡಿ ಆಗೋ ಥರ ಹುರ್ಕೋಬೇಕು. ಮೀನು ಚಟ್ನಿ ಪುಡಿ ರೆಡಿ ಆಯಿತು. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಊಟದ ಜೊತೆಗಂತೂ ತುಂಬ ರುಚಿಯಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.